ಜಯಶ್ರೀ ಅವರೇ, ಈಗ ಲೈಂಗಿಕ ಶೋಷಣೆ ಅಂದರೆ ಏನು, ಅದನ್ನು ಹೇಗೆ, ಈಗ ಮಕ್ಕಳು ಇದು ಯಾವುದು ಲೈಂಗಿಕ ಶೋಷಣೆ ಅಂತ ಸ್ವಲ್ಪ ಗೊಂದಲದಲ್ಲಿ ಇರ್ತದೆ. ಯಾವುದು ಲೈಂಗಿಕ ಶೋಷಣೆ ಅಂತ ಮಕ್ಕಳಿಗೆ ಹೇಗೆ ಗೊತ್ತಾಗ್ತದೆ, ಯಾವುದು ಶೋಷಣೆ ಅಂತ, ಅದ್ರ ಬಗ್ಗೆ ಒಂದಷ್ಟು. ಈಗ ಪಾಶ್ ಆಕ್ಟ್ ಅಂಡರ್ ಅಲ್ಲಿ ನೋಡೋದಂದ್ರೆ ಸರ್, ಇದು ನಾನು ಮಹಿಳೆಯರಿಗೋಸ್ಕರ ಹೇಳ್ತಾ ಇದ್ದೀನಿ. ಪಾಶ್ ಆಕ್ಟ್ ಅಂಡರ್ ಅಲ್ಲಿ ಹರಾಸ್ಮೆಂಟ್ ಅಂದ್ರೆ ಏನು, ಅಂದ್ರೆ ಸೆಕ್ಷುಯಲ್ ಹರಾಸ್ಮೆಂಟ್ ಅಂದ್ರೆ ಏನು, ಯಾವ್ದೆಲ್ಲ ಕ್ಲಾಸಿಫಿಕೇಶನ್ ಅನ್ನ ಇದ್ರ ಅಂಡರ್ ಅಲ್ಲಿ ತರಬಹುದು ಅಂತ ಹೇಳಿ ಆಕ್ಟ್ ಕ್ಲಿಯರ್ ಆಗಿ ಹೇಳುತ್ತೆ. ಅದರಲ್ಲಿ ಒಬ್ಬ ಮಹಿಳೆ ಯಾವ್ದನ್ನ ಸರಿ ಅಂತ ಅನ್ಕೊಳ್ಳೋದಿಲ್ಲ, ಅಂದ್ರೆ ಅನ್ವೆಲ್ಕಮ್ಡ್ ಗೆಸ್ಚರ್ ಆಫ್ ಅ ವಿಮೆನ್. ಅಂದ್ರೆ ಈಗ ಕೆಲವೊಬ್ರು ಏನ್ ಹೇಳ್ತಾರೆ, ಆಫೀಸಿಗೆ ಹೋದಾಗ ನೀ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇವತ್ತು ಅಂತ ಹೇಳ್ಬೋದು. ಅದು ಕೆಲವೊಬ್ಬರಿಗೆ ಅದು ಅನ್ವೆಲ್ಕಮ್ಡ್ ಆಗಿರ್ಬೋದು, ಹಾಗಂದ್ರೆ ಅದು ಕೂಡ ಹರಾಸ್ಮೆಂಟ್. ಹಾಗೆ ಹರಾಸ್ಮೆಂಟ್ ಅಂತ ಹೇಳಿದ್ರೆ ಬೇಡದೇ ಇರುವಂತಹ ಸೆಕ್ಷುಯಲ್ ಆಗಿ ಇರುವಂತಹ ಕೆಲವೊಂದು ಕಮೆಂಟ್ಸ್ ಅನ್ನ ಮಾಡುವಂತದ್ದು, ಅದಕ್ಕೆ ಅದೇ ರೀತಿಯಾಗಿರುವಂತಹ ಮೆಸೇಜಸ್ ಅನ್ನ ಕಳಿಸುವಂತದ್ದು, ಫಾರ್ವರ್ಡ್ ಮೆಸೇಜಸ್ ಕಳಿಸುವಂತದ್ದು, ವಿಡಿಯೋಸ್ ಅನ್ನ ಕಳಿಸುವಂತದ್ದು, ಇಮೇಲ್ ಮಾಡುವಂತದ್ದು, ಅಥವಾ ವಾಟ್ಸ್ಆಪ್ ಅಲ್ಲಿ ಕಳಿಸುವಂತದ್ದು, ಡಿಜಿಟಲ್ ಫಾರ್ಮ್ ಅಲ್ಲಿ ಕಳಿಸುವಂತದ್ದು, ಅಥವಾ ಅಂದ್ರೆ ಫೇಸ್ ಟು ಫೇಸ್ ಅಂತ ನಾವು ನೋಡೋದು ಅಂತ ಆದ್ರೆ ಫಿಸಿಕಲಿ ಮುಟ್ಟುವಂತದ್ದು, ಬೇಡದೇ ಇರುವಂತಹ ರೀತಿಯಲ್ಲಿ ಕಮೆಂಟ್ಸ್ ಕೊಡುವಂತದ್ದು, ಅಥವಾ ಒಂದು ಹೆಸರಿಟ್ಟು ಕರೆಯುವಂತದ್ದು. ಈಗ ಅಫಿಷಿಯಲಿ ನಾವು ನೋಡೋದಾದ್ರೆ ಕೆಲವೊಬ್ರು ಅವರವರ ಹೆಸರನ್ನ ಶಾರ್ಟ್ ಅಲ್ಲಿ ಕರೀತಾರೆ, ತೊಂದರೆ ಇಲ್ಲ. ಅದು ಬಿಟ್ಟು ಅದಕ್ಕೆ ಬೇರೆದೇ ರೀತಿಯಾದಂತಹ ಹೆಸರುಗಳನ್ನ, ಈಗ ನಮ್ಮ ಕೆಲವೊಂದು ಕೇಸಸ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಈಗ ಬೇಬಿ ಅಂತ ಇರ್ಬೋದು, ಅದೇನೇ ಈ ರೀತಿಯಾದಂತಹ ಹೆಸರುಗಳನ್ನ ಇಡುವಂತದ್ದು, ಇದನ್ನ ನಾವು ಯೂಸ್ ಮಾಡಿ ಆಫಿಷಿಯಲಿ ಕರೆಯುವಂತದ್ದು, ಇಂಥದ್ದು ಯಾವ್ದನ್ನು ಮಾಡುವ ಹಾಗಿಲ್ಲ. ಈ ಎಲ್ಲ ಸರ್ಕಮ್ಸ್ಟಾನ್ಸಸ್ ಅನ್ನ, ಈ ಎಲ್ಲದನ್ನು ಕೂಡ ಹರಾಸ್ಮೆಂಟ್ ಅಂತ ಕರೀಲಿಕ್ಕಾಗತ್ತೆ. ಜನರಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಏನು ಅಂತ ಹೇಳಿದ್ರೆ, ಮಹಿಳೆಯರು ವೆಲ್ಕಮ್ ಮಾಡದೇ ಇರುವಂತಹ ಯಾವುದೇ ಗೆಸ್ಚರ್ಸ್ ಗಳನ್ನ ಮಾಡುವಂತದ್ದಿಲ್ಲ. ಅಂತದೇನಾದ್ರೂ ಆದ್ರೆ ಅದನ್ನ ನಾವು ಹರಾಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗುತ್ತೆ. ಅಂದ್ರೆ ಮಹಿಳೆಯರಿಗೆ ತಾಳ್ಮೆ ಹೆಚ್ಚು ಆ ರೀತಿಯಲ್ಲಿ. ಈ ರೀತಿ ಆಗ್ತಾನೆ ಇರ್ತದೆ ಅಲ್ವಾ, ಅಡ್ಡ ಹೆಸರಿಂದ ಕರೀತಾರೆ, ಏನಾದರೂ ಮಾಡ್ತಾ ಇರ್ತಾರೆ, ಆದರೆ ಕಂಪ್ಲೇಂಟ್ಗಳು ಬರೋದಿಲ್ಲ. ಒಂದು ವಿಚಾರ ಇಲ್ಲಿ ಪ್ರಶ್ನೆ ನಿಮ್ಮಲ್ಲಿ ಕೇಳಬೇಕು. ಈಗ ಇಂಥ ಕಂಪ್ಲೇಂಟ್ಗಳು ಕೊಡಬೇಕಾದ್ರೆ ಒಬ್ಬರು ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡ್ತಾರೆ. ಈಗ ಎಲ್ಲದಕ್ಕೂ ವಿಟ್ನೆಸ್ ಬೇಕು, ನೀವಿಬ್ಬರು ಅಡ್ವೊಕೇಟ್ಗಳು, ಗೊತ್ತಿದೆ. ವಿಟ್ನೆಸ್ ಇಲ್ಲದೆ, ಸಾಕ್ಷಿಗಳು ಇಲ್ಲದೆ ಇಂಥ ಒಂದು ಕೇಸುಗಳು ಬಂದಾಗ ಜಯಶ್ರೀ ಅವರೇ ಏನ್ ಮಾಡ್ಬೋದು? ವಿಟ್ನೆಸ್ ಇಲ್ಲ, ಅವರು ಬಂದು ಕಂಪ್ಲೇಂಟ್ ಕೊಟ್ಟರು ಅಂತ ತಗೊಳ್ತೀರಾ ನೀವು? ಹೌದು, ಖಂಡಿತವಾಗ್ಲೂ ತಗೊಳ್ಳೇಬೇಕಾಗತ್ತೆ. ಸೊ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈಗ ಈ ರೀತಿಯಾದಂತಹ ಕೃತ್ಯಗಳಾದಾಗ ಯೂಶಲಿ ನಮ್ಗೆ ಎವಿಡೆನ್ಸಸ್ ಸಿಗುದಿಲ್ಲ, ಅಥವಾ ವಿಟ್ನೆಸಸ್ ಕೂಡ ಬಂದು ಮುಂದೆ ಹೇಳಲಿಕ್ಕೆ ಹಿಂಜರಿತಾರೆ. ವಿಟ್ನೆಸಸ್ ಅಥವಾ ಈಗ ಎವಿಡೆನ್ಸಸ್ ಅಂತ ನಾವು ನೋಡೋದಾದ್ರೆ, ಈಗ ಯಾವ್ದೋ ಒಂದು ಮೆಸೇಜ್ ಕಳ್ಸಿರ್ತಾರೆ, ಸೊ ಮೆಸೇಜ್ ಅನ್ನ ನಮ್ಗೆ ತೋರಿಸಿದ್ರು ಆಗುತ್ತೆ. ವಿಡಿಯೋಸ್ ಕಳ್ಸಿರ್ತಾರೆ, ಅದು ಕೂಡ ನಮ್ಗೆ ತಗೊಳ್ಳಿಕ್ಕಾಗತ್ತೆ. ಒಂದು ರೀತಿಯಲ್ಲಿ ಏನಂದ್ರೆ, ಏನೂ ಇಲ್ಲದೆ ಇದ್ರೆ, ಯಾವುದೇ ರೀತಿಯಾದಂತಹ ಮೆಸೇಜಸ್ ಇರ್ಬೋದು, ಕಾಲ್ಸ್ ಇರ್ಬೋದು, ಅಥವಾ ವಿಡಿಯೋಸ್ ಇರ್ಬೋದು, ಏನೂ ನಮ್ಗೆ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಆ ಕಂಪ್ಲೇಂಟ್ ಅನ್ನ ತಗೊಳ್ಳೇಬೇಕಾಗತ್ತೆ. ತಗೊಂಡ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ, ವಿಚಾರಣೆ ವೇಳೆಯಲ್ಲಿ ಆ ಇಬ್ರು ಏನೀಗ ಸಂತ್ರಸ್ತರಿರ್ತಾರೆ ಅವರನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಚಾರಣೆಯನ್ನ ಮಾಡ್ತೀವಿ. ಸೊ ಅದರಲ್ಲಿ ನಾವು ಎವಿಡೆನ್ಸಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿ ಅವ್ರು ಯಾರ ಮೇಲೆ ಅಪಾದನೆಯನ್ನ ಮಾಡಿರ್ತಾರೆ ಅವರನ್ನು ಕರೆಸಿ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ. ಹಾಗೆ ಅದರಲ್ಲಿ ನಾವು ತುಂಬಾ ಕೇಸ್ಗಳಲ್ಲಿ ಅದರಲ್ಲಿ ಅವರನ್ನ ನಾವು ಅದು ಸರಿ ಅಥವಾ ತಪ್ಪು ಅನ್ನೋದನ್ನ ಕಂಡುಹಿಡಿಲಿಕ್ಕೆ ಆಗುತ್ತೆ. ಈಗ ಸ್ವಯಂ ಪ್ರೇರಿತವಾಗಿ ಕೆಲವರು ದೂರು ಕೊಡೋದಿಲ್ಲ, ಭಯ ಅವರಿಗೆ ಕೊಡ್ಲಿಕ್ಕೆ. ಅವರು ದೂರು ಕೊಟ್ಟಿಲ್ಲ ಅಂದ್ರೆ ಬೇರೆಯವರು ಬಂದು ದೂರು ಕೊಡಬಹುದಾ? ಹೌದು, ಖಂಡಿತ. ಈ ಆಕ್ಟ್ ಪ್ರಕಾರ ಅವರ ಸ್ನೇಹಿತರಿರ್ಬೋದು ಅಥವಾ ರಿಲೇಟಿವ್ಸ್ ಇರ್ಬೋದು, ಯಾರು ಬೇಕಾದ್ರೂ 3 ತಿಂಗಳ ಒಳಗಡೆ, ಅಂದ್ರೆ ಆ ಕೃತ್ಯ ಆದಾಗಿಂದ 3 ತಿಂಗಳ ಒಳಗಡೆ ಬಂದು IC ಕಮಿಟಿಗೆ, ಅಂದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿಗೆ ಬಂದು ದೂರು ನೀಡುವಂತಹ ಅವಕಾಶಗಳಿರುತ್ತೆ. ಆದ್ರೆ ನಾವು ಸುಮೋಟೋ ಆಗಿ ಅಥವಾ ನಾವೇ ಅದನ್ನ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು IC ಕಮಿಟಿಯವರು ಕೇಸನ್ನ ಮುನ್ನಡೆಸಲಿಕ್ಕೆ ಆಗುದಿಲ್ಲ. ಸಂತ್ರಸ್ತರೇ ಬರ್ಬೇಕಾಗತ್ತೆ, ಇಲ್ಲಾದ್ರೆ ಅವರ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರು ಮುಂದೆ ಬಂದು ನಮಗೆ ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಅವಕಾಶಗಳಿರುತ್ತೆ. ಅಂದ್ರೆ ಕಾನೂನಲ್ಲಿ ಬಹಳಷ್ಟು ರಕ್ಷಣೆಗಳಿದೆ ಮಹಿಳೆಯರಿಗೆ, ಅವೇರ್ನೆಸ್ ಬರ್ಬೇಕಂತದ್ದು ಎನ್ನುವಂತದ್ದು ವಿಚಾರಗಳೇನಂದ್ರೆ ಬಹಳಷ್ಟು ರಕ್ಷಣೆಗಳಿದೆ ಅಂತ. ಈಗ ನಾವು ಅಕ್ಷತಾ ಮೇಡಮ್ ಈಗಾಗಲೇ ಕೆಲವರು ಕರೆ ಮಾಡಿ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಹೆಚ್ಚು ಪ್ರಶ್ನೆಗಳು ಮಕ್ಕಳ ಬಗ್ಗೆನೇ ಬಂದಿರೋದು. ಈಗ ಬಾಲ ನ್ಯಾಯ ಮಂಡಳಿ ಅಂತ ಒಂದು ಕೇಳಿದ್ದೇವೆ, ಅದೇನು ಮೇಡಮ್? ಈ ಬಾಲ ನ್ಯಾಯ ಮಂಡಳಿ ಅಂತ ಹೇಳುವಂಥದ್ದು, ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂತ ಹೇಳುವಂಥದ್ದು, ಇದು ಕಾನೂನಿನೊಂದಿಗೆ ಸಂಘರ್ಷಕ್ಕೆ ಒಳಗಾದಂತಹ ಮಕ್ಕಳಿಗೆ ಮಕ್ಕಳ ಹಿತದೃಷ್ಟಿಯಿಂದ ಅವರಿಗೆ ಪರಿಹಾರವನ್ನು ಕೊಡುವಂಥದ್ದು, ಅಥವಾ ಮಕ್ಕಳ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಅದನ್ನು ನಿರ್ವಹಣೆ ಮಾಡುವಂಥದ್ದು ಆಗಿದೆ. ಇದರಲ್ಲಿ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂತಹ ಮಕ್ಕಳ ವಿಚಾರಣೆಯನ್ನು ಮಾಡಲಾಗ್ತದೆ, ಮತ್ತು ಆ ಮಕ್ಕಳ ಹಕ್ಕುಗಳನ್ನು ಕಾಪಾಡ್ತಾ ಮಕ್ಕಳ ಹಿತದೃಷ್ಟಿಯನ್ನು ಗಮನದಲ್ಲಿ ಇರಿಸಿಕೊಂಡು ನ್ಯಾಯಯುತವಾದಂತಹ ನಿರ್ಧಾರವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಆದೇಶವನ್ನು ಮಾಡಲಾಗ್ತದೆ. ಯಾವ ರೀತಿಯ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಬಾಲ ನ್ಯಾಯ ಮಂಡಳಿಗೆ ಬರ್ತದೆ? ಸಾಮಾನ್ಯವಾಗಿ
ಬಾಲ ನ್ಯಾಯ ಮಂಡಳಿ ಅಂತ ಹೇಳಿದ್ರೆ ಇದರಲ್ಲಿ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂತಹ ಮಕ್ಕಳಿಗೆ ಬರುವಂತಹ ಪ್ರಕರಣಗಳು, ಅಪರಾಧಗಳು, ಕಾನೂನಿನೊಂದಿಗೆ ಸಂಘರ್ಷಕ್ಕೆ ಒಳಗಾದಂತಹ ಪ್ರಕರಣಗಳು ಆಗಿರ್ತದೆ ಅದು. ಜಯಶ್ರೀ ಅವರೇ, ಈಗ ನೀವು ಪಾಶ್ ಬಗ್ಗೆ ನೀವು ಬಹಳಷ್ಟು ಸುಮಾರು 800ಕ್ಕೆ ಹೆಚ್ಚು ಪ್ರಕರಣಗಳನ್ನು ನಿರ್ವಹಿಸಿದ್ದೀರಿ ನೀವು ಆರ್ಬಿಟ್ರೇಟರ್ ಮತ್ತು ಮೀಡಿಯೇಟರ್ ಆಗಿ. ಯಾವ ಪ್ರಕರಣಗಳು ನಿಮ್ಮನ್ನು ಹೆಚ್ಚು ಬಾಧಿಸಿದ್ದು, ಒಂದು ವಿಚಾರಗಳನ್ನು ಆ ಪ್ರಕರಣದ ಬಗ್ಗೆ ಬಾಧಿಸಿರುವಂತಹದ್ದು ನಿಮ್ಮ? ಎಸ್ ಸರ್, ಓಕೆ. ಈಗ ಇದು ಪಾಶ್ ಅಂತ ಬಂದಾಗ ಅಲ್ಲಿ ನಮಗೆ ADR ಅನ್ನೋದು ಬರೋದಿಲ್ಲ. ಯಾಕಂತ ಹೇಳಿದ್ರೆ ಕನ್ಸಿಲಿಯೇಷನ್ ಅಂತ ಏನಿತ್ತು ಪಾಶ್ ಅಂಡರ್ ಅಲ್ಲಿ, ಅದನ್ನ ಈಗ ತೆಗೆಯಲಾಗಿದೆ. ಸೊ ಈಗ ನಾವು ಇದನ್ನ ನಾನು ಹ್ಯಾಂಡಲ್ ಮಾಡಿರುವಂತಹ ಕೇಸಸ್ ಎಲ್ಲ ಯೂಶಲಿ ನಾನು ಎಲ್ಲೆಲ್ಲಿ ಎಕ್ಸ್ಟರ್ನಲ್ ಕಮಿಟಿ ಮೆಂಬರ್ ಆಗಿದ್ದೇನೆ ಆ ಎಲ್ಲ ಸಂಸ್ಥೆಗಳಲ್ಲಿ ಬರುವಂತಹ ದೂರುಗಳನ್ನ ನಾವು IC ಕಮಿಟಿ ಮೆಂಬರ್ಸ್ ಜೊತೆಗೆ ಎಕ್ಸ್ಟರ್ನಲ್ ಕಮಿಟಿಯಾಗಿ ನಾನು ಕೂತ್ಕೊಂಡು ಸಾಲ್ವ್ ಮಾಡಿರುವಂತಹ ಪ್ರಕರಣಗಳು. ಇಲ್ಲಿ ಹೆಚ್ಚಾಗಿ ನಾವು ನೋಡೋದಾದ್ರೆ ಪಾಶ್ ಆಕ್ಟೇ ಹೇಳುವ ಹಾಗೆ ಯೂಸ್ ಎಷ್ಟಿದೆಯೋ ಮಿಸ್ಯೂಸ್ ಕೂಡ ಅಷ್ಟೇ ಆಗ್ತಾ ಇದೆ. ಸೊ ಹೆಚ್ಚಿನ ಪ್ರಕರಣಗಳಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಅವ್ರ ಮೇಲೆ ಯಾವುದೋ ಒಂದು ರೀತಿಯಾದಂತ ಜಿದ್ದಿರುತ್ತೆ, ಅಥವಾ ಒಟ್ಟಿಗೆನೆ ಇರ್ತಾರೆ. ಸಡನ್ ಆಗಿ ಯಾವುದೋ ಒಂದು ವಿಷಯದಲ್ಲಿ ಅವರಿಗೆ ಮನಸ್ತಾಪಗಳಾಗಿರುತ್ತೆ, ಅದರ ಬೇಸಿಸ್ ಮೇಲೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಹಾಗಾಗಿ ಹೆಚ್ಚಿನ ಸಮಯದಲ್ಲಿ ಫಾಲ್ಸ್ ಕಂಪ್ಲೇಂಟ್ಸ್ ಕೂಡ ಆಗಿರುತ್ತೆ. ಸೊ ಫಾಲ್ಸ್ ಕಂಪ್ಲೇಂಟ್ ಆದ್ರೆ ಇಬ್ಬರ ಮೇಲೆ, ಅಂದ್ರೆ ನಾವು ಅದನ್ನ ವಿಚಾರಣೆಯನ್ನ ಮಾಡಿ ನೋಡ್ತೀವಿ. ಫಾಲ್ಸ್ ಕಂಪ್ಲೇಂಟ್ ಆಗಿದ್ರೆ ಯಾರು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಮಹಿಳೆಯ ಮೇಲೆ ಕೂಡ ನಾವು ತಗೊಳ್ಲಿಕ್ಕೆ ಆಗತ್ತೆ. ಏನು ಆಕ್ಟ್ ಹೇಳುವ ಹಾಗೆ ಅವರ ಮೇಲೆ ಕೂಡ ಆಕ್ಟ್ ಅಂದ್ರೆ ನಾವು ಆಕ್ಷನ್ ಅನ್ನ ತಗೊಳ್ಳಿಕ್ಕೆ ಅವಕಾಶಗಳಿದೆ. ಸೊ ಇದರಲ್ಲಿ ನಾವು ಹೆಚ್ಚಾಗಿ ನೋಡುವಂತದ್ದಾದ್ರೆ ಹಿನ್ನೆಲೆ ಏನೋ ಒಂದು ಇರುತ್ತೆ, ಯಾವುದೋ ಒಂದು ರೀಸನಿಗೋಸ್ಕರ ಅವ್ರು ಮಾಡಿರ್ತಾರೆ. ಕೆಲವೊಂದು ಕೇಸಸ್ ಅಲ್ಲಿ ಜೆನ್ಯೂನ್ ಆಗಿ ಕೂಡ ಇದೆ, ಅಂತ ಕೇಸಸ್ ಅಲ್ಲಿ ಜೆನ್ಯೂನ್ ಆಗಿ ಪನಿಷ್ಮೆಂಟ್ಸ್ ಕೂಡ ಆಗಿದೆ. ಪನಿಷ್ಮೆಂಟ್ಸ್ ಆಗಿದೆ. ಈಗ ಇವರ ಜೊತೆ ಮಾತಾಡೋಣ. ನಮ್ಮ ಅಕ್ಷತಾ ಆದರ್ಶ ಅವರು ಇತ್ತೀಚೆಗೆ ನಾನು ನೋಡಿದೆ, ಸರಳ ಕಾನೂನುಗಳ ಅರಿವಿಲ್ಲದೆ ಮೋಸ ಹೋಗದಿರಿ, 100 ಪ್ರಶ್ನೆಗಳು ಕಾನೂನಿನ ಉತ್ತರಗಳು ಅಂತ. ಈ ಪುಸ್ತಕದಲ್ಲಿ ಏನಂತ ವಿಶೇಷಗಳಿದೆ? ನಾನು ಮೊನ್ನೆ ಈ ಪುಸ್ತಕಗಳ ಬಗ್ಗೆ ವೀಕ್ಷಕರಿಗೆ ಒಂದು ಬಾರಿ ತೋರಿಸ್ತೇನೆ. ನಾನು ಇತ್ತೀಚೆಗೆ ಬಿಡುಗಡೆ ಆದ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಭಾಳಷ್ಟು ಮಂದಿ ಕೇಳಿದರು ಈ ಪುಸ್ತಕ ಎಲ್ಲಿ ಸಿಗ್ತದೆ, ಏನಿದೆ ಈ ಪುಸ್ತಕದಲ್ಲಿ ವಿಶೇಷವಾಗಿ? ಈ ಪುಸ್ತಕ ಅದರ ಹೆಸರೇ ಹೇಳುವ ಹಾಗೆ ಸರಳ ಕಾನೂನುಗಳ ಅರಿವಿಲ್ಲದೆ ಮೋಸ ಹೋಗದಿರಿ ಅಂತ ಹೇಳಿದರೆ, ಜನರಿಗೆ, ಜನಸಾಮಾನ್ಯರಲ್ಲಿ ಒಂದು ನಂಬಿಕೆ ಏನು ಅಂತ ಹೇಳಿದರೆ, ಕಾನೂನು ಅಂತ ಹೇಳುವಂಥದ್ದು ಕಬ್ಬಿಣದ ಕಡಲೆ ಅಂತ ಹೇಳಿ. ಆದರೆ ಅದನ್ನು ಆ ಕಾನೂನಿನ ಪರಿಭಾಷೆಯಿಂದ, ಜನಸಾಮಾನ್ಯರ ಪರಿಭಾಷೆಯಲ್ಲಿ, ಜನಸಾಮಾನ್ಯರಿಗೆ ಸರಳವಾಗಿ ಸುಲಭವಾಗಿ ಆಡು ಭಾಷೆಯಲ್ಲಿ, ಅರ್ಥ ಆಗುವ ಭಾಷೆಯಲ್ಲಿ ಇದನ್ನು ನಾನು ಈ ಪುಸ್ತಕವನ್ನು ಬರೆದಿದ್ದೇನೆ. ಇದರಲ್ಲಿ ಇರುವಂಥ ಪ್ರಶ್ನೆಗಳು ಓದುಗರ ಪ್ರಶ್ನೆಗಳೇ ಆಗಿದೆ ಅಂತ ಹೇಳಿದ್ರೆ, ನಾನು ಮೊದಲು ಕಾನೂನು ಕಟ್ಟೆ ಅನ್ನುವಂತಹ ಅಂಕಣವನ್ನು ಬರಿತಾ ಇದ್ದೆ. ಆಗ ಆ ಅಂಕಣವನ್ನು ಓದ್ತಾ ಇದ್ದಂತಹ ಜನರ ಪ್ರಶ್ನೆಗಳಲ್ಲಿ 201 ಪ್ರಶ್ನೆಗಳನ್ನು ಆರಿಸಿ ನಾನು ಈ ಪುಸ್ತಕವನ್ನು ಬರೆದಿದ್ದೇನೆ. ಇದರಲ್ಲಿ ಎಲ್ಲಾ ರೀತಿಯ ಪ್ರಶ್ನೆಗಳಿದೆ ಅಂತ ಹೇಳಿದ್ರೆ, ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ಬಹುದು, ಸಮಸ್ಯೆಗಳಾಗಿರ್ಬಹುದು, ಅಥವಾ ಕೌಟುಂಬಿಕ ಸಮಸ್ಯೆಗಳು, ಇನ್ನು ಸೈಬರ್ ಕ್ರೈಮ್ಗೆ ರಿಲೇಟೆಡ್ ಸಮಸ್ಯೆಗಳು, ಈ ರೀತಿಯಾಗಿ ಬೇರೆ ಬೇರೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಒಂದಾಗಿಸಿಕೊಂಡು ಈ ಪುಸ್ತಕವನ್ನು ನಾನು ಬರೆದಿದ್ದೆ. ಸರಿ, ಭಾಳ ಧನ್ಯವಾದಗಳು. ಜಯಶ್ರೀ ಅವರೇ, ನಾನು ನಿಮಗೆ ಭಾಳ ಮುಖ್ಯವಾದ ಒಂದು ಪ್ರಶ್ನೆ ಕೇಳಬೇಕಿತ್ತು. ಈಗ ಮತ್ತೆ ನೆನಪಾಯ್ತು. ಏನಂದರೆ, ಈ ಸಿನಿಮಾ ಮಾಧ್ಯಮಗಳಲ್ಲಿ ಮಹಿಳೆಯರನ್ನು ತೋರಿಸುವಂಥದ್ದು ಯಾವ ದೃಷ್ಟಿಯಲ್ಲಿ ತೋರಿಸ್ತಾರೆ ಎನ್ನುವಂಥದ್ದು ನಿಮಗೆ ಗೊತ್ತಿದೆ. ಹೀಗಿರುವಾಗ ಈ ಮನೋರಂಜನಾ ಮಾಧ್ಯಮಗಳು ಈಗಿರುವಂತಹದ್ದು, ಈಗ ಡಿಜಿಟಲ್ ಮಾಧ್ಯಮಗಳು ಬಂದಿದೆ, ಹಿಂದೆ ಇತ್ತು, ಈಗಲೂ ಇದೆ. ಮನೋರಂಜನಾ ಮಾಧ್ಯಮಗಳಿಂದಾಗಿ ಮಹಿಳೆಯರ ದೌರ್ಜನ್ಯಗಳೇನಾದರೂ ಹೆಚ್ಚಾಗಲಿಕ್ಕೆ ಕಾರಣಗಳು ಇರಬಹುದಾ? ಖಂಡಿತವಾಗಿ ಸರ್. ಹೆಚ್ಚಾಗಿ ನಾವು ನೋಡೋದು ಅಂತ ಆದ್ರೆ ಇವತ್ತಿನ ದಿವಸದಲ್ಲಿ ಸೀರಿಯಲ್ಗಳು ಎಸ್ಪೆಷಲಿ ಅದು ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ, ಅಥವಾ ಅದರಿಂದಾಗಿ ನೋಡ್ಕೊಂಡು ದೌರ್ಜನ್ಯಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿ ನಾವು ಅಲ್ಲಿ ಇಲ್ಲಿ ಕೇಳ್ತಾನೆ ಇರ್ತೀವಿ. ಹಾಗಾಗಿ ಎಷ್ಟೋ ಸಮಯ ನಾನು ಕೇಸಸ್ಗಳನ್ನ ನೋಡಿದಾಗ ಅದು ಇದೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವಾಗ್ಲೂ ಏನ್ ಹೇಳ್ತೀವಿ, ಏನಾದ್ರೂ ನೋಡಿ ಕಲಿಬೇಕು ಅಂತ ಹೇಳ್ತೀವಿ. ಕಲಿಯೋದು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳಿ ನನಗೆ ಅನ್ಸುತ್ತೆ. ಎಷ್ಟೋ ಸಮಯಗಳಲ್ಲಿ ಅದೇ ನಾನು ಹೇಳಿದಾಗೆ B.Tech ಓದಿರುವಂತಹ ಒಬ್ಬ ಸೊಸೆಗೆ 4 ವರ್ಷ ಕಂಟಿನ್ಯೂಸ್ ಆಗಿ ಒಬ್ಳು ಅತ್ತೆ ಅಂದ್ರೆ ಹಿಂಸೆ ಕೊಡ್ತಾ ಇದ್ರು, ದೌರ್ಜನ್ಯಗಳು ಕೊಡ್ತಾ ಇದ್ರು ಅಂತ ಹೇಳುವಾಗ ಇದಕ್ಕೆ ಏನು ಪ್ರೇರೇಪಣೆ ಇರ್ಬೋದು, ಅಥವಾ ಇವ್ರಿಗೆ ಎಲ್ಲಿಂದ ಧೈರ್ಯ ಬರ್ತಿತ್ತು ಅಂತ ನಾನು ಅವ್ರ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಂತ ಕೇಸ್ಗಳಲ್ಲಿ ಕೂಡ ಈ ರೀತಿಯಾದಂತ ಅಂದ್ರೆ ಸೀರಿಯಲ್ಗಳಿರ್ಬೋದು ಅಥವಾ ಸಿನಿಮಾಗಳಿರ್ಬೋದು, ಇದರಲ್ಲಿ ಅವರಿಗೆ ಆಗಿರುವಂತಹ ಇನ್ಫ್ಲೂಯೆನ್ಸಸ್ ಅನ್ನ ನಾನು ತುಂಬಾ ನೋಡಿದ್ದೀನಿ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಯಾವುದೇ ಮನೋರಂಜನೆಗೋಸ್ಕರ ಮಾತ್ರ ನೋಡಿ, ಅದರಿಂದ ನೀವು ಟೇಕ್ ಬ್ಯಾಕ್ ಯಾವ್ದು ಒಳ್ಳೇದಿದೆ, ಪಾಸಿಟಿವ್ ಇದೆ ಅದನ್ನ ತಗೊಳ್ಳಿ, ಆದಷ್ಟು ಇಂಥದ್ದನ್ನ ತಗೊಳ್ಬೇಡಿ ಅಂತ. ಅದರಲ್ಲಿ ನೀತಿ ಕಥೆಗಳು ಏನಿಲ್ಲ. ಕೊನೆಗೆ ಒಂದು ಮೊದಲೇ ನಾವು ಶಾಲೆಯಲ್ಲಿ ಹೋದಾಗ ನೀತಿ ಕಥೆಗಳಲ್ಲಿ ಕೆಳಗೆ ನೀತಿಯಿಂದ ಬರ್ತಿತ್ತಲ್ಲ, ಧಾರಾವಾಹಿಗಳಲ್ಲಿ
ನೀತಿಯೇ ಇದೇ ರೀತಿ ಇರುವಂಥದ್ದು. ಹೆರಾಸ್ಮೆಂಟ್ ವಿಚಾರಗಳು ಎಲ್ಲದರಲ್ಲಿ ಇರೋದಿಲ್ಲ, ಎಲ್ಲ ಧಾರಾವಾಹಿಗಳು ಅಂತ ಹೇಳೋದಿಲ್ಲ, ಕೆಲವಲ್ಲಿ ಇದೆ ಅಂಥದ್ದು. ಅಂದರೆ ಕಾರ್ಯಕ್ರಮದಿಂದಾಗಿ ಇಂಥ ಮನೋರಂಜನೆ ಕಾರ್ಯಕ್ರಮಕ್ಕೂ ಸಹ ಒಂದು ರೀತಿ ಪ್ರಭಾವ ಬೀರ್ತಾ ಇದೆ. ಒಂದು ಈಗ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ಇವರು ನಮ್ಮ ಅಕ್ಷತಾ ಅವರೇ, ಮಕ್ಕಳ ಪೋಷಕರಿಗೆ, ಮಕ್ಕಳ ಹಿತರಕ್ಷಣೆಗೆ ನಿಮ್ಮ ಸಲಹೆಗಳು ಏನು ಹೇಳ್ತೀರಾ? ಸಲಹೆಗಳು ನಾನು ಯಾವತ್ತೂ ಹೇಳೋದುಂಟು, ಏನು ಅಂತ ಹೇಳಿದ್ರೆ, ಮಕ್ಕಳ ಬಾಲ್ಯ ಚೆನ್ನಾಗಿದೆ ಅಂತ ಹೇಳಿ ಆದರೆ ಅವರ ಮುಂದಿನ ಜೀವನ ಕೂಡ ಚೆನ್ನಾಗಿರ್ತದೆ ಅಂತ ಹೇಳಿ. ಮಕ್ಕಳ ಬಾಲ್ಯದಲ್ಲಿ ಮಕ್ಕಳು ಏನನ್ನ ಕಲಿತಾರೆ, ಏನನ್ನ ಅವರು ಅನುಭವಿಸ್ತಾರೆ, ಮುಂದೆ ಅವರು ಬೆಳೆದು ದೊಡ್ಡವರಾದ ನಂತರ ಸಮಾಜಕ್ಕೆ ಅವರು ಬಾಲ್ಯದಲ್ಲಿ ಕಲಿತದ್ದನ್ನೇ ಹಿಂದಿರುಗಿಸಿ ಕೊಡ್ತಾರೆ ಅಂತ ಹೇಳಿ. ಅದರಿಂದ ಮಕ್ಕಳ ಬಾಲ್ಯ ಯಾವತ್ತೂ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಹೇಳಿ. ನಾವು ಮಕ್ಕಳಿಗೆ ಬಹಳಷ್ಟು ವಿಷಯಗಳನ್ನು ಹೇಳಿಕೊಡ್ತೇವೆ, ಆದರೆ ಬದುಕುವ ಕಲೆಯನ್ನು ಹೇಳಿಕೊಡೋದಿಲ್ಲ. ಬದುಕುವ ಕಲೆ ಗೊತ್ತಿಲ್ಲ, ಗೆಲ್ಲುವ ಕಲೆಯನ್ನು ಹೇಳಿಕೊಡ್ತೇವೆ. ಹೌದು, ಗೆಲ್ಬೇಕು ಅಂತ. ಹೌದು, ಸೋಲನ್ನು ಹೇಗೆ ಎದುರಿಸಬೇಕು ಅದು ಹೇಳಿಕೊಡೋದಿಲ್ಲ. ಅದು ಹೇಳಿಕೊಡೋದಿಲ್ಲ. ಹೌದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಒಂದು ಸಂಬಂಧಗಳನ್ನು ನಿಭಾಯಿಸುವಂತಹ ಕಲೆ, ಗಂಡ ಹೆಂಡತಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ತಂದೆ ಮಕ್ಕಳು ತಾಯಿ ಮಕ್ಕಳು ಆಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಅಧಿಕಾರಿಯ ಜೊತೆ ಯಾವ ರೀತಿಯಾಗಿ ವ್ಯವಹರಿಸಬೇಕು, ಈ ಒಂದು ಬದುಕುವ ಕಲೆ ಉಂಟಲ್ಲ, ಇದು ಬಹಳ ಪ್ರಾಮುಖ್ಯ ಮಕ್ಕಳಿಗೆ. ಅದನ್ನು ನಾವು ಮಕ್ಕಳಿಗೆ ಮೊದಲಾಗಿ ಕಲಿಸಬೇಕು ಅಂತ ಹೇಳಿ. ಮತ್ತೆ ಹಿರಿಯರು ಮಾಡಿದ್ದನ್ನೇ ಮಕ್ಕಳು ಕೂಡ ಕಲಿಯುವಂಥದ್ದು. ಆದ್ರಿಂದ ಆದಷ್ಟು ನಮ್ಮಲ್ಲಿ ಬರುವಂತ ಬಹಳಷ್ಟು ಪ್ರಕರಣಗಳಲ್ಲಿ ಮಕ್ಕಳಿಗೆ ಮೊಬೈಲ್ ಚಟ ಅಂಟಿರ್ತದೆ. ಅದನ್ನ ಬಿಡಿಸ್ಲಿಕ್ಕೆ ಹೋಗುವಾಗ ಮನೆಯಲ್ಲಿ ತಂದೆಯವರೇ ಮೊಬೈಲ್ ಚಟದಲ್ಲಿರ್ತಾರೆ, ತಂದೆ ತಾಯಿಗಳೇ ಮೊಬೈಲ್ ಚಟಕ್ಕೆ ಬಲಿಯಾಗಿರ್ತಾರೆ. ಹಾಗಾಗಿ ಮಕ್ಕಳು ಅಡಿಕ್ಷನ್ ಸೆಂಟರ್ಗೆ ಹೋಗ್ಬೇಕಾಗ್ತದೆ. ಆದ್ದರಿಂದ ಮನೆಯಲ್ಲಿ ನಾವು ಮಕ್ಕಳ ಎದುರಿನಲ್ಲಿ ಯಾವ ರೀತಿಯಾಗಿ ವರ್ತಿಸ್ತೇವೆಯೋ, ಪ್ರೀತಿಯ ವಾತಾವರಣವನ್ನು ನಾವು ಮನೆಯಲ್ಲಿ ನಿರ್ಮಿಸಿದೆವು ಅಂತ ಹೇಳಿ ಆದ್ರೆ ಮಕ್ಕಳಿಗೆ ಮನೆಯಲ್ಲಿ ಸುರಕ್ಷತೆಯ ಭಾವನೆ ಬರಬೇಕು. ಆಗ ಮಾತ್ರ ಮಕ್ಕಳು ಒಂದು ಸದೃಢರಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆ ವಿಚಾರ ಹೇಳಿದ್ರಿ. ಈ ಮೊಬೈಲ್ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಒಂದು ರೂಮ್ ಕೊಡ್ತೇವೆ, AC ಕೊಡ್ತೇವೆ, ಮಕ್ಕಳು ಓದು ಅಂತ ಹೇಳ್ತೇವೆ. ನಾವು ಈ ಕಡೆ ಹೊರಗಡೆ ಹಾಲಲ್ಲಿ TV ಸೀರಿಯಲ್ಲು ಮೊಬೈಲ್ ನೋಡ್ಕೊಂಡಿರ್ತೇವೆ. ಈ ನಿಮ್ಮ ಸಲಹೆಗಳು ಸರಿ. ನಾವು ಏನು ಮಾಡ್ತೇವೋ ಮಕ್ಕಳು ಅದನ್ನು ಪಾಲನೆ ಮಾಡ್ತೇವೆ. ನಾವು ಆದರ್ಶ ಆಗಿರಬೇಕು ಎನ್ನುವಂಥದ್ದು. ಜಯಶ್ರೀ ಅವರೇ, ಈಗ ಈ ಸಂಬಂಧ, ಲೈಂಗಿಕ ದೌರ್ಜನ್ಯ ಸಂಬಂಧ ಇರ್ಬೋದು, ಮಹಿಳಾ ಮೇಲಿನ ದೌರ್ಜನ್ಯ ಸಂಬಂಧವಾಗಿ ಯಾವ ರೀತಿಯ ಅವೇರ್ನೆಸ್ಸನ್ನು ನೀವು ಮಹಿಳೆಯರಿಗೆ ಕೊಡ್ತೀರಿ ನಿಮ್ಮ ಮಾತಿನಲ್ಲಿ? ಸರ್, ನಾವು ಅಂದರೆ ಬೇರೆ ಬೇರೆ ಕಾಲೇಜಸ್ಸಲ್ಲಿ ಅಥವಾ ನಾನು ಕೆಲಸ ಮಾಡ್ತಾ ಇರುವಂತಹ NGOಗಳ ಜೊತೆಗೆ ನಾವು ಕಾಲೇಜಸ್ಸಿಗೆ, ಸ್ಕೂಲ್ಸಿಗೆ ಹೋಗಿ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಅದೇ ರೀತಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ, ಅಲ್ಲಿ ಹೋದಾಗ ಕೂಡ ನಾನು ಅದನ್ನೇ ಹೇಳೋದು, ಎಲ್ಲಿವರೆಗೂ ನಾವು ಸಹಿಸ್ಕೊಳ್ತೀವೋ ಅಲ್ಲಿವರೆಗೂ ನಮ್ಮ ಮೇಲೆ ದೌರ್ಜನ್ಯಗಳು ಆಗ್ತಾನೆ ಇರುತ್ತೆ. ಯಾವಾಗ ನಾವು ಧ್ವನಿ ಎತ್ತಿ ಮಾತಾಡ್ತೀವೋ ಅವಾಗ ಆ ದೌರ್ಜನ್ಯಗಳು ನಮ್ಮ ಮೇಲೆ ಆಗಲ್ಲ. ಹಾಗಾಗಿ ನಾವು ಹೆಣ್ಣು ಮಕ್ಕಳಿಗೆ ಏನು ಕಲಿಸಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಏನಾದರೂ ನಿನ್ನ ಮೇಲೆ ತಪ್ಪಾಗ್ತಿದೆ ಅಂತ ಹೇಳಿದರೆ ಅದನ್ನು ಎದ್ದು ನಿಂತು ಹೇಳುವಂತಹ ಧೈರ್ಯ ನಿಮ್ಮಲ್ಲಿ ಇರಬೇಕು ಅಂತ ನಾವು ಅದರ ಬಗ್ಗೆನೇ ಟ್ರೈನಿಂಗ್ಸ್ ಕೊಡ್ತಾ ಇರುವಂತದ್ದು. ನಾನು ಬೇರೆ ಬೇರೆ ಬೆಂಗಳೂರಲ್ಲಿ ಇರ್ಬೋದು ಅಥವಾ ಮಂಗಳೂರಲ್ಲಿ ಯಾವ ಸ್ಕೂಲ್ಸ್ ಕಾಲೇಜಸ್ಸಿಗೆ ಹೋಗ್ತೀನಿ, ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದು ಒಂದೇ, ತಪ್ಪಾಗ್ತಿದೆ ಅಂತ ಹೇಳಿದಾಗ ಅದನ್ನ ಸಹಿಸ್ಕೊಂಡು ಕೂತ್ಕೊಂಡ್ರು ತಪ್ಪೇ. ಹಾಗಾಗಿ ನೀವು ಯಾವಾಗ್ಲೂ ಅದನ್ನ ಸಹಿಸ್ಕೊಂಡು ಕೂತ್ಕೊಳ್ಬೇಡಿ. ಏನಾದ್ರೂ ತಪ್ಪಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸಿಗಿರ್ಬೋದು, ನಿಮ್ಮ ಟೀಚರ್ಸ್ಗಿರ್ಬೋದು, ಲೆಕ್ಚರರ್ಸ್ಗಿರ್ಬೋದು, ಅಥವಾ ನಮ್ಮಂತಹ ಸಮಾಜ ಸೇವೆ ಮಾಡಬೇಕು ಅಂತ ಇರುವಂತಹವರಿಗಿರ್ಬೋದು, ಯಾರಿಗಾದ್ರೂ ಒಬ್ಬರಿಗೆ ಇನ್ಫಾರ್ಮೇಶನ್ ಅನ್ನ ನೀವು ಹೇಳಿದ್ರೆ ಈ ರೀತಿಯಾದಂಥದ್ದು ಆಗ್ತಿದೆ ಅಂತ ಹೇಳಿದ್ರೆ ನಿಮಗೆ ಸಹಾಯ ಮಾಡಲಿಕ್ಕೆ ಖಂಡಿತವಾಗ್ಲೂ ಯಾರಾದ್ರೂ ಇದ್ದೇ ಇರ್ತಾರೆ. ಹಾಗಾಗಿ ನಿಮ್ಮ ಧ್ವನಿಯನ್ನ ಆದಷ್ಟು ಮೇಲೆ ಹೇಳುವಂಥದ್ದನ್ನ ಮಾಡಿ, ಯಾವತ್ತಿಗೂ ಸಹಿಸ್ಕೊಂಡು ಹೋಗ್ಬೇಡಿ. ಎಲ್ಲಿವರೆಗೂ ನಾವು ಸಹಿಸ್ಕೊಳ್ತೀವೋ ಅಲ್ಲಿವರೆಗೂ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಆಗ್ತಾನೆ ಇರುತ್ತೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದು ಅಂತ ಆದ್ರೆ, ಯಾರೋ ಒಬ್ರು ಮೆಸೇಜ್ ಮಾಡಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ, ಓಕೆ ಇವ್ರ ಇಂಟೆನ್ಷನ್ ಏನೋ ಬೇರೆ ಇರ್ಬೋದು ಅಂತ. ಅಲ್ಲಿಗೆ ಐ ಆಮ್ ನಾಟ್ ಅಕ್ಸೆಪ್ಟಿಂಗ್ ದಿಸ್ ಕೈಂಡ್ ಆಫ್ ಅ ಕಮೆಂಟ್ ಅನ್ನುವಂಥದ್ದು ಒಂದು ಹೇಳುವಷ್ಟು ಧೈರ್ಯ ನಾವು ಮಾಡ್ಬಿಟ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ಸ್ ಅನ್ನ ನಾವಾಗೆ ಸಾಲ್ವ್ ಮಾಡ್ಕೊಂಡ್ ಬಿಡ್ತೀವಿ. ಹಾಗಾಗಿ ಏನೇ ನಮ್ಗೆ ತಪ್ಪು ಅಂತ ಅನ್ಸಿದ್ರೆ ಅದಕ್ಕೆ ಧ್ವನಿ ಎತ್ತಿ ಹೇಳುವಂತಹ ಮನೋಭಾವನೆಯನ್ನ ಪ್ರತಿಯೊಬ್ಬ ಮಹಿಳೆಯರು ಬೆಳೆಸ್ಕೊಳ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸರಿ, ಈಗ ಕಾರ್ಯಕ್ರಮ ಮುಗಿಸುವ ಮೊದಲು ಅಕ್ಷತಾ ಅವರೇ, ಈಗ ಕೆಲವು ನಂಬರ್ಗಳನ್ನು ಹೇಳಿದ್ರಿ ನೀವು ಯಾವುದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಕಾರ್ಯಕ್ರಮ ಮೊದಲಿಂದ ವೀಕ್ಷಕರು ನೋಡ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿಸುವ ಮೊದಲು ಆ ನಂಬರ್ಗಳು 1098 ಅದು ನಂಬರ್ಗಳನ್ನು ಕೆಲವು ಮತ್ತೊಮ್ಮೆ ಹೇಳ್ತೀರಾ? ಮಕ್ಕಳ ಸಹಾಯವಾಣಿಯ ನಂಬರ್ ಇದು, ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ 1098. ನೆನ್ಪಿಟ್ಕೊಳ್ಳಿಕ್ಕೆ 1098 1098 ರಿವರ್ಸ್ ಅಲ್ಲಿ ಇದೆ, ಈಸಿ ಆಗುತ್ತೆ. 1098 ಅದು ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಆಗುವ ದೃಷ್ಟಿಯಿಂದ 1098 ಅಂತ ಹೇಳಿ ನೆನ್ಪಿಟ್ಕೊಳ್ಳಾಗ್ತದೆ. ಅದು ಬಿಟ್ರೆ ನೀವು 112ಗೆ ಕೂಡ ಫೋನ್ ಮಾಡಿ ದೂರವಾಣಿ ಸಂಪರ್ಕವನ್ನ ಮಾಡಿ
ದೂರನ್ನು ಸಲ್ಲಿಸಬಹುದು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಕೂಡ ನೀವು ದೂರನ್ನು ಸಲ್ಲಿಸಬಹುದು. ಇನ್ನು ಮಕ್ಕಳ ರಕ್ಷಣಾ ಆಯೋಗ ರಾಜ್ಯದಲ್ಲಿದೆ, ರಾಷ್ಟ್ರೀಯ ಮಕ್ಕಳ ರಕ್ಷಣಾ ಆಯೋಗ ಕೂಡ ಇದೆ, ಅಲ್ಲಿ ಕೂಡ ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ದೂರನ್ನು ಸಲ್ಲಿಸಬಹುದು. ಕಚೇರಿ ಎಲ್ಲಿದೆ ಮೇಡಮ್ ಮಂಗಳೂರಿನಲ್ಲಿ? ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯ ಕಚೇರಿ ಇರುವಂಥದ್ದು ನಮ್ಮ ಮಂಗಳೂರಿನ ಬೋಂದೇಲ್ನ ಕೃಷ್ಣನಗರದಲ್ಲಿ ಸರ್ಕಾರಿ ಬಾಲಕರ ಬಾಲಮಂದಿರದ ಆವರಣದಲ್ಲಿ ಇದೆ. ಅಲ್ಲಿ ಬಂದು ಮಕ್ಕಳ ರಕ್ಷಣೆ ಮತ್ತು ಪೋಷಣೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಮಸ್ಯೆಗಳಿಗೆ ದೂರನ್ನು ಸಲ್ಲಿಸಬಹುದು. ಬಹಳ ಒಳ್ಳೆಯ ಮಾಹಿತಿಗಳನ್ನು ನೀಡಿದ್ದೀರಿ ಇಬ್ಬರು ಇವತ್ತು, ಜಯಶ್ರೀ ಎಂ ರಟ್ಟಿಹಳ್ಳಿಯವರು ಮತ್ತು ಡಾಕ್ಟರ್ ಅಕ್ಷತಾ ಆದರ್ಶ್ ರಟ್ಟಿಹಳ್ಳಿಯವರೇ. ಮಹಿಳಾ ದೌರ್ಜನ್ಯದ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಿದರು, ಮತ್ತು ಪಾಶ್ ಆ ವಿಚಾರದ ಬಗ್ಗೆನೂ ಹೇಳಿದ್ರಿ. ಜೊತೆಗೆ ಯಾವ ರೀತಿ ಅವೇರ್ನೆಸ್ ಇರಬೇಕು ಮಹಿಳೆಯರಿಗೆ ಅಲ್ಲಿ ಎನ್ನುವಂಥ ಕೆಲವು ವಿಚಾರಗಳನ್ನು, ಕಿವಿ ಮಾತುಗಳನ್ನು ಹೇಳಿದಿರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಮಾತುಕತೆ ನಡೆಸಬೇಕಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.